ಆಗಿದ್ದವರು ಯಾವುದು? ನಾನು ಫಸ್ಟ್ ಉಡುಪಿ ಘಟನೆ ಇವತ್ತು ನಾನು ನೋಡಿ ಅಲ್ಲ ಒಂದು ನಿಮಿಷ, ನನಗೆ ತಿಳಿದ ಪ್ರಕಾರ ಅಲ್ಲ ಇಲ್ಲ, ನಾನೇನು ಹೇಳಲಿಲ್ಲ. ಏನು ಅಲ್ಲ, ನಾನು ಒಂದು ನಿಮ್ಮ ಹತ್ರ ಹೇಳ್ತೇನೆ. ಈಗ ನೀವೇ ಹೇಳಿ ನನಗೆ ಉಡುಪಿ ಘಟನೆ ಏನು ಅಂತ. ಯಾಕೆಂದ್ರೆ ಇವತ್ತು ನಾನು ಖುಷ್ಬು ಸುಂದರ್ ಮಾತಾಡಿದ್ದು ಕೇಳಿದೆ, ಇನ್ನು ಅವರು ಕೂಡ ವಿಡಿಯೋವನ್ನು ನೋಡಲಿಲ್ಲ. ಅಲ್ಲಲ್ಲ, ನಾನು ಹೇಳ್ತಾ ಇದ್ದೇನೆ, ಅಲ್ಲ ಖುಷ್ಬು ಸುಂದರ್ ಈಗ ಹೇಳಿದ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅಲ್ಲ ಈಗ FSL ಗೆ ಹೋಗ್ತಾ ಇದೆ ಮಡಿವಾಳಕ್ಕೆ. ಅಲ್ಲ ಅದು ಬರ್ಲಿ, ಬಂದ ನಂತರ 100% ಖಂಡಿಸ್ತೇವೆ ಇದನ್ನು. ಇಲ್ಲ ಅಲ್ಲ ಇಲ್ಲ, ನಾನು ನನ್ನ ಬಗ್ಗೆ ನನ್ನ ಬೆನ್ನು ತಟ್ಟುವುದಲ್ಲ. ಆಸ್ ಅ ಚೈಲ್ಡ್ ರೈಟ್ಸ್ ಕಮಿಷನ್ ಈಗ ನಾನು ಆ ಕುರ್ಚಿಯಲ್ಲಿಲ್ಲ, ನಾನು ಖಂಡಿಸಿದವಳು. ಅದು ನಾನು ಪಕ್ಷಪಾತ ಮಾಡದೆ ಖಂಡಿಸಿದವಳು. ಐ ಡೋಂಟ್ ಥಿಂಕ್ ಯು ನೋ ಅಬೌಟ್ ಇಟ್. ಫ್ರಮ್ 2015 to 2018 ಇವತ್ತು ನಾನು ಯಾಕೆ ಇದರ ಬಗ್ಗೆ ಮಾತಾಡ್ತಾ ಇಲ್ಲ ಅಂದರೆ, ಐ ಜಸ್ಟ್ ಕಂಪೇರ್ ದ ಸಿಚುವೇಶನ್. ಖುಷ್ಬು ಸುಂದರ್ ಮಾತಾಡಿದ ಈಗ ನಾನು ಮನೆಯಿಂದ 11 ಕಾಲಕ್ಕೆ ನಾನು ಇದು ನಾನು ಒಂದು ನಿಮಿಷ ಅಲ್ಲಲ್ಲ ನಾನು ಒಂದು ನಿಮಿಷ ಹೋಗ್ತಾ ಇದ್ದೇನೆ ನಾನು ಇವತ್ತು ಬಂದದ್ದು. ಖುಷ್ಬು ಸುಂದರ್ ಅಲ್ಲಲ್ಲ ಸಿ, ಇದು ನನಗೆ ತುಂಬ ಬೇಸರ ಆಯಿತು. ಯಾಕೆಂದರೆ ಮಣಿಪುರ ಘಟನೆ ಮತ್ತು ಉಡುಪಿಯಲ್ಲಿ ಆದ ಘಟನೆಗೆ ತುಂಬ ವ್ಯತ್ಯಾಸ ಇದೆ. ಯಾವಾಗ ಮಣಿಪುರದ ಘಟನೆ ತರ ದೊಡ್ಡ ಘಟನೆಗಳು ಆದಾಗ ಮಾತ್ರ ಇಲ್ಲ 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 ಅಲ್ಲ, ನೀವು ಇದನ್ನು ಸರಿ ಅಂತ ಹೇಳಿದರೆ ನಾನು ಕೂಡ ಸರಿ ಹೇಳ್ತೇನೆ, ಅದರಲ್ಲಿ ನಂದು ಏನೂ ಇಲ್ಲ. ಯಾಕೆಂದರೆ ಗರ್ಲ್ಸ್ ಹ್ಯಾವ್ ಬಿನ್ ರೇಪ್ಡ್ and you don't know the mental consequence of a child or a lady who's been raped. I don't think you know the psyche that plays. No, ಉಡುಪಿ ಅಲ್ಲಲ್ಲ, ಉಡುಪಿಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಇಟ್ ಈಸ್ ಅ ವಿಡಿಯೋ ಟೇಕನ್ ಅಲ್ವಾ? ಅಲ್ಲಲ್ಲ, ಅದೇ ನೀವು ನನ್ನ ಹತ್ರ ಕೇಳ್ತೀರಿ ಯಾಕೆ ಆಕ್ರೋಶ. ಅದೇ ಆಕ್ರೋಶ ABVP ಅವರು, ಇಲ್ಲಾದ್ರೆ ಖುಷ್ಬು ಸುಂದರು ಯಾಕೆ ಮಣಿಪುರಕ್ಕೆ ಹೋಗ್ಲಿಲ್ಲ? ಯಾಕೆ ಮುತ್ತಿಗೆ ಹೋಮ್ ಮಿನಿಸ್ಟರ್ ಮನೆಗೆ ಹಾಕಿದ್ದಾರೆ ಇವತ್ತು ಬೆಳಿಗ್ಗೆ, ಅದನ್ನೇ ಯಾಕೆ ಪ್ರೈಮ್ ಮಿನಿಸ್ಟರ್ ಮನೆಗೆ ಮುತ್ತಿಗೆ ಹಾಕ್ಲಿಲ್ಲ? ಯಾಕೆ? Why don't you ask those questions? Because you are not given an opportunity to ask the prime minister a question. ಮೇಡಮ್ ನನ್ನ ಕ್ವೆಶ್ಚನ್ ಕೇಳ್ತಾರೆ, ನೀವು ಘಟನೆ ನೋಡುದಿಲ್ಲ, ಬಿಜೆಪಿ ಅವರು ಅಷ್ಟೇ ರಾಜಕೀಯ ಮಾಡುದು, ನೀವು ರಾಜಕೀಯ ಮಾಡುದು, ಆ ಘಟನೆಯನ್ನು ನೋಡುದಿಲ್ಲ, ಆ ಘಟನೆ ಸೀರಿಯಸ್ ಆಗಿ ನೋಡುದಿಲ್ಲ ಅಂತ ಹೇಳುದು. ನಾನು ಹೇಳಿದೆ ಅಲ್ಲಮ್ಮ, ಬಿಜೆಪಿ ಅವರು ಹೆಣ್ಮಕ್ಳ ವಿಡಿಯೋ ಮಾಡಿದಾರೆ ಅಂತ ಹೇಳೋದಿಲ್ಲ, ಹಿಂದೂ ಹೆಣ್ಮಕ್ಳ ವಿಡಿಯೋ ಮಾಡಿದ್ದಾರೆ. ನಾನು ಏನು ಹೇಳ್ತೇನೆ ಅಂದರೆ, ನೀವು ಇದನ್ನು ತಪ್ಪಾಗಿ ಯೋಚನೆ ಮಾಡ್ಬೋದು, ಇಲ್ಲಾಂದರೆ ನಾನು ಪಕ್ಷಪಾತವಾಗಿ ಮಾತಾಡೋದಂತ ಕೂಡ ಯೋಚನೆ ಮಾಡ್ಬೋದು. ಯಾವಾಗಲೂ ನೀವು ನೋಡಿ, ಹಿಜಾಬ್ ಒಂದು ಬಂತು. ಇಟ್ ಹ್ಯಾಪನ್ ಓನ್ಲಿ ಡ್ಯೂರಿಂಗ್ UP ಎಲೆಕ್ಷನ್. ಲೆಟ್ ಅಸ್ ಬಿ ವೆರಿ, ನೀವು ನಿಮ್ಮ ಇಲ್ಲಿ ಕೈ ಇಟ್ಟು ನೋಡಿದರೆ ನಿಮಗೆ ಕೂಡ ಗೊತ್ತಿದೆ, ನಮಗಿಂತ ಜಾಸ್ತಿ ನಿಮಗೆ ಗೊತ್ತಿದೆ. ಲೆಟ್ ಅಸ್ ಬಿ ವೆರಿ ಆನೆಸ್ಟ್ ಅಬೌಟ್ ಇಟ್. ಅದರ ನಂತರ ಇವತ್ತು ನಮ್ಮ ಗವರ್ಮೆಂಟ್ ಸರ್ಕಾರ ಬಂದಿದೆ with a good majority of 135 seats. They can't digest it. Always ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಡಬಲ್ ಇಂಜಿನ್ ಸರ್ಕಾರ ಅಂತ. ಆ ಡಬಲ್ ಇಂಜಿನ್ ಸರ್ಕಾರ ಮಣಿಪುರದಲ್ಲಿ ಏನಾಯಿತು? I am not digressing from the issue, but you should understand there is a huge difference between a video taken and girls raped and molested in public in front of thousands of people. ಅದಕ್ಕೆ ಇದಕ್ಕೆ ಹೋಲಿಸಬೇಡಿ.
ಬಟ್ ಯು ಕ್ಯಾನ್ ಆಸ್ಕ್ ಮೀ. ನೀವು ಅಲ್ಲಲ್ಲ ಹೋಲಿಸಬೇಡಿ. ನೀವೇನು ಹೇಳಿದ್ರಿ, ನಿಮ್ಗೆ ಆಕ್ರೋಶ ಇದೆ ಯಾವುದು ಮಣಿಪುರ್ ಬಗ್ಗೆ, ಇದರ ಉಡುಪಿ ಇದಕ್ಕೆ ಮತ್ತೆ ಅದಕ್ಕೆ ಇಟ್ ಈಸ್ ಅಲ್ಲಲ್ಲ. ನಾನು ಖಂಡಿತ ನೀವು ನಿಮಗೆ ಮಣಿಪುರದ ವಿಷಯ ನೀವು ಇಷ್ಟೇ ಪ್ರಶ್ನೆ ಕೇಳ್ಬಹುದಿತ್ತು. ನಿಮ್ದು ಉಡುಪಿಯ ಬಗ್ಗೆ ಏನು ಅಲ್ಲಲ್ಲ, ಯಾಕೆಂದ್ರೆ ನೀವು ಅದಕ್ಕೆ ಹೋಲಿಸಿದ್ರಿ. ಯು ಡೋಂಟ್ ನೋ. ಅಲ್ಲ ನೀವು ಯಾಕೆಂದ್ರೆ ಈ ವಿಷಯದಲ್ಲಿ ಬಿಜೆಪಿ ರಾಜಕೀಯ ಮಾಡಿದ್ರೆ ಮಣಿಪುರ ವಿಷಯದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಅಂತ. ಇದು ರಾಜಕೀಯ ಅಂತ ಆಗುತ್ತಾ? ಅಲ್ಲಲ್ಲ, ನಿಮ್ಗೆ ನಿಮ್ಗೆ ಮಣಿಪುರ ರಾಜಕೀಯ ಅಂತ ಆಗುತ್ತಾ? ಅಲ್ಲಲ್ಲ, ನಾವು ನಿಮ್ಮ ಹತ್ರ ಒಂದು ಕೇಳ್ತಾ ಇದ್ದೆ, ನಿಮ್ಗೆ ಮಣಿಪುರ ರಾಜಕೀಯ ಅಂತ ಆಗುತ್ತಾ? Tens and thousands of people are displaced, children are not going to school. ಅದರ ಬಗ್ಗೆ ಎರಡು ಮಾತಿಲ್ಲ. ನಾವು ಘಟನೆ ನೋಡುದಿಲ್ಲ, ಪಕ್ಷಗಳು ರಾಜಕೀಯ ಮಾಡ್ತಾ ಇದೆ ಅಂತ ಹೇಳುದು ನಾವು. ನನ್ನ ಕ್ವಶನ್ ಅದು. ನಾನು ಇಷ್ಟವರೆಗೆ ರಾಜಕೀಯ ಮಾಡಲಿಲ್ಲ. ನಿಮ್ಗೆ ರಾಜಕೀಯ ಮಾಡಿದೆ ಅಂದ್ರೆ ನನಗೆ ಹೇಳಲಿಕ್ಕೆ ಏನಾಗಲ್ಲ. ಯಾಕೆಂದ್ರೆ ನಾನು ಅದು ನಿಜವಾಗಿ ಆಗಿದ್ರೆ FSL ರಿಪೋರ್ಟ್ ಬರಲಿ. Because nobody has seen the video, nobody has seen. If the FSL report comes, ಖಂಡಿತವಾಗಿ ಆ ಒಂದು ಘಟನೆ ಖಂಡಿಸ್ತೇವೆ ನಾವು. And I'm saying it on record. And I'm saying it on record. And you can place this on record. Madam, would you like to whether we will hold any protest or something like after the With regards to that would be incident? Let the FSL report come and then we will decide. ಅಲ್ವಾ, ವಿಡಿಯೋ ಮಾಡಿದ್ದು ಹೌದು ಅಂತ ಮಕ್ಕಳು ಒಪ್ಕೊಂಡಿದ್ದಾರೆ. ಆ 3 ಮಕ್ಕಳು ಒಪ್ಕೊಂಡಿದ್ದಾರೆ. ಆ ಹುಡುಗಿನೇ ಹೇಳಿದೆ ಅವರು ವಿಡಿಯೋ ಮಾಡಿದ್ದಾರೆ. ಡಿಲೀಟ್ ಆಗಿದೆ ಅಂತ ಶಾಲಾ ಆಡಳಿತ ಮಂಡಳಿ ಕೇಸ್ ಇವತ್ತು ಕೇಸ್ 2 ದಿನ ಬಿಟ್ಟು ಆಯ್ತು ಅಂತ ಹೇಳಿ. ಆ ಘಟನೆಯನ್ನು ನೀವು ಖಂಡಿಸ್ತೀರಾ ಇಲ್ವಾ? ವಿಡಿಯೋ ಮಾಡಿದ್ದು ಹೌದಾದ್ರೆ ಖಂಡಿಸ್ತೇವೆ. ಯಾಕೆ ನಾನಲ್ಲ, ಹೋಮ್ ಮಿನಿಸ್ಟ್ರಿ ಹೇಳಿದ್ರಲ್ಲ ನಾವು ಸಸ್ಪೆಂಡ್ ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ. ನಿನ್ನೆ ಹೋಮ್ ಮಿನಿಸ್ಟರ್ ಮಾತಾಡೋಕೆ ಹೇಳಿದ್ರು, ಏನ ಬಿಜೆಪಿ ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಏನ್ ಆಗಿಲ್ಲ, ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ ಹೋಮ್ ಮಿನಿಸ್ಟರ್ ನಿನ್ನೆ ಹೇಳಿದ್ದಾರೆ. ಇವತ್ತು ಹೇಳಿದ್ರು. ಇವತ್ತು ನಾನು ನೋಡಿದ ಒಂದು ವಿಡಿಯೋ, ನೀವು ನೋಡಿದ ವಿಡಿಯೋ ನಾನು ನೋಡಿಲ್ಲ, ಆಗಿರ್ಬಹುದು, ಆಗಿರ್ಬಹುದು. ಐ ಡೋಂಟ್ ಡಿನೈ ದಟ್ ಫ್ಯಾಕ್ಟ್. ಮಾತ್ರ ಅದು ಖಂಡಿತ FSL ರಿಪೋರ್ಟ್ ಬರಲಿ. ಈಗ ಹೋಗಿದೆ ಅಂತೆ, ಇಲ್ಲಿ ಅವರಿಗೆ ಅದನ್ನು ಇದು ಮಾಡಲಿಕ್ಕೆ ಆಗಲಿಲ್ಲ ಅಂತೆ, ರಿಟ್ರೀವ್ ಮಾಡಲಿಕ್ಕೆ ಆಗಲಿಲ್ಲ ಅಂತೆ. ಸೊ ದೇ ಆರ್ ಸೆಂಡಿಂಗ್ ಇಟ್ ಟು ಬ್ಯಾಂಗ್ಳೂರ್. ರಿಪೋರ್ಟ್ ಬರಲಿ, we will then look into it and certainly do take necessary action if required. Certain. ಮಕ್ಕಳು ಹೆಣ್ಮಕ್ಳು ಅಂದರೆ ನಾನೀಗ ನಿಮ್ಮ ಹತ್ರ ಹೇಳಿದೆ, ಸ್ಮೃತಿ ಇರಾನಿ ನಿರ್ಭಯ ಕೇಸ್ ಆಗುವಾಗ ನಮಗೆ ಖುಷಿ ಆಯಿತು. ನಾವು ರಾಜಕೀಯ ಅಲ್ಲ, ನಮಗೆ ಖುಷಿ ಆಯಿತು. ನಮಗೆ ಒಂದು ಧ್ವನಿ ಇದೆ, ಹೆಣ್ಮಕ್ಳ ಧ್ವನಿ ಇದೆ ಅಂತ. I made that point, but you did not. You selectively took something else. I made that point. ಅವರು ಆಕ್ರೋಶದಿಂದ ಮಾತಾಡೋ ನಮಗೆ ಖುಷಿ ಆಯಿತು, ನಮ್ಮ ಪರವಾಗಿ ಧ್ವನಿ ಇದೆ ಅಂತ. ಆ ಧ್ವನಿ ಇವತ್ತು ಸೈಲೆನ್ಸ್ ಆಗಿ ಹೋಗಿದೆ, ಮ್ಯೂಟ್ ಕಂಪ್ಲೀಟ್ಲಿ. ಆ್ಯಂಡ್ that's a sad part.